ಕ್ರೈಸ್ಟ್ ಕಿಂಗ್ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಸ್ಥೆಯ ಶಿಕ್ಷಕ ರಕ್ಷಕ ಸಂಘದ ಆಶ್ರಯದಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕಾರ್ಕಳ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಕೃಷ್ಣಕಾಂತ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ದೀಪ ಬೆಳಗಿಸಿ ಮಕ್ಕಳ ಹಬ್ಬಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಕ್ಕಳು ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು, ಯಾವತ್ತೂ ಪ್ರಾಮಾಣಿಕತೆಯನ್ನ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಮಕ್ಕಳ ಜೀವನದಲ್ಲಿ ಶಿಕ್ಷಣ ಬಹಳ ಮುಖ್ಯ. ಮಕ್ಕಳ ದಿನಾಚರಣೆಯ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಆಚರಿಸಿದಾಗ ಕಾರ್ಯಕ್ರಮ ಸಾರ್ಥಕ ಎಂದು ಹೇಳಿದ್ರು. ವಿದ್ಯಾಭ್ಯಾಸ ಅಂದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಸೊ ಮಕ್ಕಳ ಜೀವನದಲ್ಲಿ ಎಜುಕೇಷನ್ನೇ ಅವರಿಗೆ ಸಂಪೂರ್ಣವಾಗಿ ಸಿಕ್ಕಿದರೆ ಅವರ ಜೀವನ ಸರಿ ಆಗ್ತದೆ. ಹಾಗಾಗಿ ಚಾಚಾ ನೆಹರು ಮಕ್ಕಳಿಗೆ ವಿದ್ಯಾಗೋಸ್ಕರ ತುಂಬ ಜೋರಾಗಿ ಮತ್ತು ಪ್ರಾಥಮಿಕವಾಗಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಹಾಗಾಗಿ ಮಕ್ಕಳಿಗೆ ಕೂಡ ನಾವು ಎಲ್ಲರೂ ಅದನ್ನೇ ಟ್ರೈ ಮಾಡಬೇಕು. ಟೀಚರ್ಸು, ಪ್ರಿನ್ಸಿಪಲ್ಸು, ಮತ್ತು ಕಾಲೇಜ್, ಸ್ಕೂಲ್ಸು, ಎಲ್ಲ ಆರ್ಗನೈಸೇಷನ್ಸು. ಮತ್ತು ಇನ್ನೋರ್ವ ಅತಿಥಿ ಕಾರ್ಕಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಶಿಧರ್ ಜಿಎಸ್ ಅವರು ಮಾತನಾಡಿ, ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಸಾಧನೆ ಮಾಡಿ ಭಾರತೀಯರು ಶಕ್ತಿಶಾಲಿ ಎಂಬುದನ್ನು ಜಗತ್ತಿಗೆ ತೋರಿಸಬೇಕು. ಮಕ್ಕಳ ಭವಿಷ್ಯವನ್ನ ಉತ್ತಮವಾಗಿ ರೂಪಿಸಬೇಕಾದುದು ನಮ್ಮ ಜವಾಬ್ದಾರಿ ಎಂದು ಹೇಳಿದ್ರು. ನಾವು ಅಂದರೆ ತಂದೆ ತಾಯಿ, ಸೊಸೈಟಿ, ಟೀಚರ್ಸು ಫೆಸಿಲಿಟೇಟ್ ಮಾಡಬೇಕು. ಅದಕ್ಕೆ ಒಂದು ಚಾನಲೈಸ್ ಮಾಡಬೇಕು. ಇದು ನಮ್ಮ ಮೇಲಿರುವ ಒಂದು ದೊಡ್ಡ ಜವಾಬ್ದಾರಿ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ದೊಡ್ಡ ಆಸ್ತಿ ಅಂದರೆ, ನಮ್ಮ ದೇಶದ ದೊಡ್ಡ ಆಸ್ತಿ ಅಂದರೆ ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲ. ಅತ್ಯಂತ ಅಪಾರ ಪ್ರಮಾಣದ ಮಾನವ ಸಂಪನ್ಮೂಲ ನಮ್ಮಲ್ಲಿದೆ. ಹೇಗೆ ಕನ್ಸ್ಟ್ರಕ್ಟಿವ್ ಆಗಿ ನಾವು ಮಾಡಬಹುದು ಅನ್ನೋದನ್ನು ನಾವು ಇಡೀ ಜಗತ್ತಿಗೆ. ರಾಷ್ಟ್ರಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಸಂಸ್ಥೆಯ ದ್ವಿತೀಯ ವಿಜ್ಞಾನ ವಿಭಾಗದ ವೆನಿಷಿಯಾ ಪ್ಯಾಸ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಕ್ರೀಡೆ ಹಾಗೂ ಪಠ್ಯೇತರ ವಿಭಾಗದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಸಂಸ್ಥೆಯ ವಿದ್ಯಾರ್ಥಿಗಳಾದ ಚೆಸ್ ಆಟಗಾರ್ತಿ 7ನೇ ತರಗತಿಯ ಶಾನ್ವಿ ಬಲ್ಲಾಲ್, ಶಟಲ್ ಬ್ಯಾಡ್ಮಿಂಟನ್ ಆಟಗಾರರಾದ 8ನೇ ತರಗತಿಯ ವಿಜೇಶ್ ದೇವಾಡಿಗ, 10ನೇ ತರಗತಿಯ ಅಲಿಸಿಯಾ ಸರಿತಾ ಢೇಸಾ, ದ್ವಿತೀಯ ವಾಣಿಜ್ಯ ವಿಭಾಗದ ಅಖಿಲ, ದ್ವಿತೀಯ ವಿಜ್ಞಾನ ವಿಭಾಗದ ವೆನಿಷಿಯಾ ಪ್ಯಾಸ್, ಕುಸ್ತಿಪಟು ಪ್ರಥಮ ವಾಣಿಜ್ಯ ವಿಭಾಗದ ಖುಷಿ, ಇಸ್ರೋ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದ ದ್ವಿತೀಯ ವಿಜ್ಞಾನ ವಿಭಾಗದ ಶ್ರಾವ್ಯ ಶೇಡಿಕಜ್ಜಿ ಅವರನ್ನ ಈ ಸಂದರ್ಭದಲ್ಲಿ ಅತಿಥಿಗಳು ಗೌರವಿಸಿ ಸನ್ಮಾನಿಸಿದ್ರು. ಸಂಸ್ಥೆಯ ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ ಮಾದರಿಗಳ ಪ್ರದರ್ಶನ, ಚಿತ್ರಕಲಾ ಹಾಗೂ ಕರಕುಶಲ ಕಲೆಗಳ ಪ್ರದರ್ಶನ, ವಿದ್ಯಾರ್ಥಿಗಳಿಂದ ವಾಣಿಜ್ಯ ಮಳಿಗೆಗಳು ಮುಂತಾದ ಆಕರ್ಷಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಕ್ರೈಸ್ಟ್ ಕಿಂಗ್ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಅವೆಲಿನ್ ಲೂಯಿಸ್, ಸದಸ್ಯರಾದ ವಾಲ್ಟರ್ ಡಿಸೋಜಾ, ಪದವಿ ಪೂರ್ವ ಪ್ರಾಚಾರ್ಯರಾದ ಡಾ ನಾರಾಯಣ್ ಶೇಡಿಕಜ್ಜಿ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಪ್ರಾಚಾರ್ಯ ಮೇರಿಯನ್ ಡಿಸೋಜಾ, ಆಡಳಿತಾಧಿಕಾರಿ ಕೆವಿನ್ ಡಿಮೆಲು, ಶಿಕ್ಷಕ ರಕ್ಷಕ ಸಂಘದ ಪ್ರೌಢಶಾಲಾ ವಿಭಾಗದ ಅಧ್ಯಕ್ಷೆ ಶಿಲ್ಪಾ ಪ್ರಶಾಂತ್ ಮುಂತಾದವರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.